ಮುಜರಾಯಿ ದೇವಸ್ಥಾನಗಳಲ್ಲಿ ಬಂದಂತಹ ಹಣ ಹಿಂದೆ ನೇರವಾಗಿ ಸರ್ಕಾರದ ಖಜಾನೆಗೆ ಸೇರುತ್ತಿದ್ದು, ಹಾಗಾಗಿ ಸ್ಥಳೀಯ ದೇವಾಲಯಗಳ ಅಭಿವೃದ್ಧಿ ಸಾಧ್ಯವಾಗುತ್ತಿರಲಿಲ್ಲದ ಕಾರಣ ಈಗ ಸರ್ಕಾರದ ಹಿಡಿತದಿಂದ ಮುಕ್ತಿ ನೀಡುವುದು ಸ್ವಾಗತಾರ್ಹ ಎಂದು ಶಾಸಕ ಎಸ್ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ಅವರ ಕಚೇರಿಯಲ್ಲಿ 2022ರ ಕ್ಯಾಲೆಂಡರ್ ಉದ್ಘಾಟನೆ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದಂತಹ ಜನಪ್ರತಿನಿಧಿಗಳಿಗೆ ಅಭಿನಂದಿಸಿ ಅವರು ಮಾತನಾಡಿದರು. ಭೂಮಿಕಾಲಿನಿಂದ ಸಾವು ಸಂಭವಿಸೋದು ಕಡಿಮೆ ಇರೋದ್ರಿಂದ ಆದರೂ ಜನ ಹುಷಾರಾಗಿರಬೇಕು. ಏನು ಕೋವಿಡ್ ನಿಯಮಗಳೇನಿದೆ ಆ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಸರ್ಕಾರವೂ ಕೂಡ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ನೈಟು ಕರ್ಫ್ಯೂ ಜಾರಿ ಮಾಡಿದೆ. ಇದರಿಂದ ಇದನ್ನು ಕಡಿಮೆ ಮಾಡ್ಬೋದು ಅಂತ ಅಂದರೆ ಆ ಸಾಧ್ಯತೆ ಕಡಿಮೆ. ಆದರೆ ನೈಟು ಕರ್ಫ್ಯೂ ಮಾಡಿ ಹಗಲೊತ್ತು ಸಭೆ ಸಮಾರಂಭಗಳು, ರಾಜಕೀಯ ಕಾರ್ಯಕ್ರಮಗಳು ಇವೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನೈಟ್ ಮಾತ್ರ ಅವರು ಕರ್ಫ್ಯೂ ವಿಧಿಸೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಒಂದು ರೀತಿ ಯಾವ ರೀತಿ ಡಿಸಿಷನ್ ತಗೊಂಡವರು ಗೊತ್ತಿಲ್ಲ. ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಇಲ್ಲಿದ್ರೆ ಭಾರಿ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಈಗ ಮುಜರಾಯಿ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಹಣವೆಲ್ಲರ ಸರ್ಕಾರದ ಖಜಾನೆಗೆ ಹೋಗೋದು. ಆದರೆ ಲೋಕಲಲ್ಲಿ ದೇವಸ್ಥಾನನ ಯಾರೂ ಡೆವಲಪ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಹಣ ಎಲ್ಲ ವಾಪಸ್ ತಗೋಬೇಕಾದ್ರೆ ಸರ್ಕಾರ ಪರ್ಮಿಷನ್ ತಗೊಂಡೋಗ್ತಾರೆ, ದೊಡ್ಡ ಫಾರ್ಮುಲೇಟ್ ಇಟ್ಕೊಂಡಿದ್ರು. ಅದರಿಂದ ಯಾವುದಾರ ಒಳ್ಳೆ ಕಮಿಟಿ ಮಾಡಿ ಕಮಿಟಿ ಮುಖೇನ ಡೆವಲಪ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರವೂ ಕೂಡ ಅದ್ರ ಬಗ್ಗೆ ಕೇರ್ ತಗೋಬೇಕು, ನಿಗಾ ವಹಿಸಬೇಕು. ಮತ್ತು ಅದ್ರ ಜೊತೆಲಿ ಕಮಿಟಿ ಏನೇನು ಕಾರ್ಯಕ್ರಮಗಳು ಮಾಡುತ್ತೋ ಆ ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರದ ಒಪಿನಿಯನ್ ತಗೊಂಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು. ಮತ್ತು ಲೋಕಲ್ಗೆ ದೇವಸ್ಥಾನಗಳ ಅಭಿವೃದ್ಧಿ ಆಗಲಿಕ್ಕೆ ಇದೊಂದು ಪೂರಕವಾಗಿ ಒಂದು ಒಳ್ಳೆಯ ಅವಕಾಶ. ಒಳ್ಳೊಳ್ಳೆ ಪ್ರವಾಸಿ ತಾಣಗಳನ್ನ ಸೃಷ್ಟಿ ಮಾಡ್ಬೋದು. ಇವತ್ತು ನಿಮ್ಮಲ್ಲೀಗ ನಂಜುಂಡೇಶ್ವರ ಯಾವುದು ನಂಜುಂಡೇಶ್ವರನಿಗೆ ಒಂದು ತಿಂಗಳಿಗೆ 1.5 ಕೋಟಿಯಿಂದ 2 ಕೋಟಿ ಬರುತ್ತೆ ಅಂದರೆ ಇವತ್ತು ಆ ದೇವಸ್ಥಾನನ ಹೊರಗಡೆ ಹೋಗಲಿಕ್ಕೆ ಆಗಲ್ಲ. ಅಷ್ಟು ದೇವಸ್ಥಾನ ಶುಚಿತ್ವವನ್ನು ಕಾಪಾಡ್ಕೊಂಡಿಲ್ಲ. ಮತ್ತು ಅದು ಒಂದು ರೀತಿ ದೊಡ್ಡ ಪ್ರವಾಸಿ ಸ್ಥಾನಗಳು ಆಗಿ ರೂಪಿಸ್ಬೋದು. ಅದನ್ನು ಮಾಡಲಿಕ್ಕೆ ಆಗಿಲ್ಲ, ಸರ್ಕಾರ ಕೈಲಿ ಆಗಿಲ್ಲ. ಅದನ್ನು ಲೋಕಲಾಗಿ ಯಾರು ವಹಿಸಿ ಮಾಡಿದರೆ ಯಾರಿಗೆ ಆಸಕ್ತಿ ಇದೆ ದೇವ್ರ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ದೇವಸ್ಥಾನ ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಆ ಕಮಿಟಿ ಮಾಡಿ ಆ ಕಮಿಟಿ ಮುಖೇನ ಡೆವಲಪ್ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಪ್ರವಾಸಿ ತಾಣಗಳನ್ನೂ ಕೂಡ ಅಭಿವೃದ್ಧಿ ಮಾಡ್ಬೋದು. ಮತ್ತು ದೇವಸ್ಥಾನಗಳು ಕೂಡ ಒಳ್ಳೆ ರೀತಿ ಅಭಿವೃದ್ಧಿ ಆಗ್ತವೆ. ಒಂದು ಒಳ್ಳೆಯ ನಿರ್ಧಾರ ಸರ್ಕಾರ ತೆಗೆದುಕೊಂಡಾಗ ನಮ್ಮಲ್ಲಿ ನಾವು ಯಾವುದೇ ಪಕ್ಷದಿಂದ ಅತೀತವಾಗಿ ನಡೆದಿರ್ತಕ್ಕಂಥದ್ದು ಎಲ್ಲ ಕಡೆ ನಮ್ಮ ಅಭಿಮಾನಿಗಳೇ, ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳೇ ಗೆದ್ದಿರ್ತಕ್ಕಂಥದ್ದು. ಇಲ್ಲಿ ಸಿರಾದಲ್ಲಿ JDS 7 ಸ್ಥಾನದಲ್ಲಿ ಪಡ್ಕೊಂಡಿದೆ, BJP 4 ಪಡ್ಕೊಂಡಿದೆ, ಇಂಡಿಪೆಂಡೆನ್ಸ್ 8 ಜನ ಗೆದ್ದಿದ್ದಾರೆ, 11 ಕಾಂಗ್ರೆಸ್ ಗೆದ್ದಿದೆ. ಯಾವುದೇ ಪಕ್ಷಕ್ಕೆ ಬಹುಮತ ಇಲ್ಲ. ಆದರೆ ಸರ್ಕಾರದ ಕಾರ್ಯಕ್ರಮಗಳ ವಿರುದ್ಧ ಓಟ್ ಹಾಕ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಜನ ಇದ್ದಾರೆ. ಯಾಕೆಂದರೆ ಇದು ತಮಗೆಲ್ಲ ಗೊತ್ತಿದೆ, ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಗಮನಕ್ಕೇರಿದೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಯಿಂದ ಹಿಡಿದು ದಿನನಿತ್ಯ ಬಳಕೆ ವಸ್ತುಗಳ ಬೆಲೆಯಿಂದ ಹಿಡಿದು ರೈತರ ಉಪಯೋಗಿಸ್ತಕ್ಕಂಥ ಉಪಕರಣಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಇವತ್ತು ರೇಟ್ ಜಾಸ್ತಿ ಆಗಿದೆ. ಅದರಿಂದ ಈ ಸರ್ಕಾರದ ಧೋರಣೆ ಮತ್ತು ಯಾವುದೇ ಡೆವಲಪ್ಮೆಂಟ್ ವರ್ಕ್ನ ಸರ್ಕಾರ ಮಾಡ್ತಾಯಿಲ್ಲ. ಈಗ ಸ್ಟೇಟ್ಮೆಂಟ್ಗಳು ಕೊಡೋದ್ರಲ್ಲಿ ಮತ್ತು ಮೇಲ್ನೋಟಕ್ಕೆ ದೊಡ್ಡ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಳ್ತಕ್ಕಂಥದ್ದು ಬಿಟ್ಟರೆ ಇದುವರೆಗೂ ಗ್ರಾಮ ಪಂಚಾಯಿತಿಗೆ ಒಂದು ಮನೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೊಸ ಸಚಿವರು ಹೇಳ್ತಾರೆ ಅಷ್ಟು ಲಕ್ಷ ಮನೆ ಕೊಟ್ಟೆ, ಇಷ್ಟು ಲಕ್ಷ ಮನೆ ಕೊಟ್ಟೆ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ. ಕೆಲವು ಸಿಟಿ ಒಳಗೆ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಆದರೆ ನಗರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕಳೆದ 3-4 ವರ್ಷಗಳಿಂದ 3.5 ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಒಂದೇ ಒಂದು ಮನೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಿಗಮಗಳನ್ನ ಮಾಡಿದ್ದಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಆದಿಜಾಂಬವ ಆದಿತ್ಯ ಕರ್ನಾಟಕ ನಿಗಮ ಮಾಡಿದ್ದಾರೆ, ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಇವತ್ತು SC STಗಳಿಗೆ ಅಂಬೇಡ್ಕರ್ ಇದರಲ್ಲಿ ಕಳೆದ 3 ವರ್ಷಗಳಿಂದ ಪ್ರತಿ ವರ್ಷವೂ 1-2 ಬೋರ್ಗಳು ಕೊಡ್ತಾರೆ. ಹಿಂದೆಲ್ಲ ಅವಧಿಗಳಿಗೆ 30-40 ಒಂದೊಂದು ಸಾರಿ ಈ ಕಾರಜೋಳ ಅವರು ಸಣ್ಣ ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ ಒಂದೊಂದು ವರ್ಷದಲ್ಲಿ ನಾವು 400 ಬೋರ್ ಕೊಡಿಸಿದ್ದೀವಿ. ಈಗ 1 ಬೋರ್ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬರೀ ಒಂದೊಂದು ನಿಗಮಕ್ಕೆ ಒಂದೊಂದು ಬೋರ್ ಕೊಡ್ತಾರೆ, ನೇರ ಸಾಲ ಅಂತ ಕೊಡ್ತಾರೆ, ಒಂದೊಂದು ಕೊಡ್ತಾರೆ. ಎಲ್ಲ ಈ ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಇರೋದು ಸರ್ಕಾರದ ಸವಲತ್ತು ಯಾವುದೂ ಸಿಗ್ತಾ ಇಲ್ಲ. ಅದರಿಂದ ಸರ್ಕಾರ ಎಲ್ಲ ರಂಗಗಳಲ್ಲೂ ವಿಫಲವಾಗಿದೆ ಅಂತ ಹೇಳೋದ್ರಿಗೆ ತಪ್ಪಿಲ್ಲ.
ಇದಕ್ಕೆ ಮುಂದಿನ ದಿನಗಳಲ್ಲಿ ಇದರ ಏನು ಇದರ ಪ್ರತಿಫಲ ಪಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಚುನಾವಣೆ ಒಂದು ರೀತಿ ಮಾನದಂಡ ಅಂತ ನಾನು ಭಾವಿಸ್ತೀನಿ. ನಾನು ಯಾವುದು ಪೂರ್ಣ ಪ್ರಮಾಣದಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕುಮಾರ್, ಮಮತಾ, ಶ್ವೇತಾ, ರೇಣುಕಪ್ರಸಾದ್, ಮಂಗಳಮ್ಮ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ, ಮುಖಂಡರಾದ ನರಸಿಂಹಮೂರ್ತಿ, ಶಿವಾಜಿರಾವ್, ದೇವರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು.